ದಕ್ಷಿಣ ಕನ್ನಡ ಜಿಲ್ಲಾ ಗೃಹರಕ್ಷಕ ದಳ ಕುಡ್ಲ ಘಟಕದ ವತಿರ್ದು ಗೃಹರಕ್ಷಕಿರು ಬೊಕ್ಕ ಗೃಹರಕ್ಷಕಿಯರಿಗೂ ಧರ್ಮಾರ್ಥ ಮಧುಮೇಹ ಬೊಕ್ಕ ನೆತ್ತೆರ್ದೊತ್ತಡ ತಪಾಸಣೆ ಅಂಚೆನೆ ಆಯುರ್ವೇದ ಚಿಕಿತ್ಸಾ ಶಿಬಿರನು ಗುರುವಾರ ಆಟನೆ ಮಲ್ದಿತ್ತೇರು. ಕೇಂದ್ರ ಸರ್ಕಾರದ ಆಜಾದಿ ಕಿ ಅಮೃತ ಮಹೋತ್ಸವ ಲೇಸ್ತಸಲಾದ ಲಯನ್ಸ್ ಕ್ಲಬ್ ಬೊಕ್ಕ ಲಿಯೋ ಕ್ಲಬ್ ಕುಡ್ಲ ಮೊಕಲನ್ನು ಒಟ್ಟು ಸೇರಿಗೆಡು ನರಿಗಾನ ಎನಪೋಯ ಆಯುರ್ವೇದಿಕ್ ಕಾಲೇಜ್ ಬೆರಿಸ ಗಾಯಡು ಈ ಶಿಬಿರ ನಡಪಾಯಿರು. ಎನಪುಯ ಆಯುರ್ವೇದಿಕ್ ಕಾಲೇಜ್ದ ಕಾಯ ಚಿಕಿತ್ಸಾ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜೆನಿಕಾ ಡಿಸೋಜಾ ಬೊಕ್ಕ ಲಯನ್ಸ್ ಕ್ಲಬ್ ಕುಡ್ಲದ ಅಧ್ಯಕ್ಷರು ಲಯನ್ ಬಿ ಸತೀಶ್ ರೈ ಒಟ್ಟಾದ ತುಳರ್ ಅರ್ಲಾದ ಶಿಬಿರಗ ಚಾಲನೆ ಕೊರಿಯರು. ಈ ಪೊರ್ತು ಪಾತೆರ್ನ ಡಾಕ್ಟರ್ ಜೆನಿಕಾ ಡಿಸೋಜಾ ಕೇಂದ್ರ ಸರ್ಕಾರದ ಆಶಯದಂಚ ಪ್ರತಿಯೊರಿಯಗ್ಲ ಆರೋಗ್ಯ ಸೌಲಭ್ಯ ತಿಕ್ಕುಲೆ ಕಾವಡು ಅಂಚಾಣ ಮಾತ್ರ ಆರೋಗ್ಯ ಪೂರ್ಣ ಸಮಾಜನ ಕಟ್ಟೆರ ಸಾಧ್ಯ ಪಂಡ ತೆರಿಪಾಯರು. ನಮಗೂ ತಿಳಿಸಿದಂತೆ ತಾವೆಲ್ಲರೂ ತಮ್ಮ ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದೀರಿ. ಇದೀಗಾಗಲೇ ಬಹುಶಃ ನಿಮ್ಮ ಕಾರ್ಯ ಸ್ಥಳಗಳಿಗೆ ರಿಪೋರ್ಟ್ ಮಾಡಲಿಕ್ಕೆ ಹೊತ್ತಾಗಿರ್ಬೋದು. ಆದರೂ ಸುಧಾರಿಸ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಎಸ್ ಹೇಳ್ತಾ ತಾವೆಲ್ಲ ನಮ್ಮೊಟ್ಟಿಗೆ ಇದ್ದೀರಿ. ಹಾಗಾಗಿ ಹೆಚ್ಚು ಹೊತ್ತು ನಾವು ತೆಗೆದುಕೊಳ್ಳೋದಿಲ್ಲ. ಜಾನ್ ಎಫ್ ಕೆನಡಿ ಅಮೆರಿಕದ ಅಧ್ಯಕ್ಷರು ಅವರ ಉದ್ಘಾಟನಾ ಭಾಷಣದಲ್ಲಿ ಉಲ್ಲೇಖ ಮಾಡಿದ ಒಂದು ವಾಕ್ಯ, ಆಸ್ಕ್ ನಾಟ್ ವಾಟ್ ದ ಕಂಟ್ರಿ ಕ್ಯಾನ್ ಡೂ ಫಾರ್ ಯು ಬಟ್ ಆಸ್ಕ್ ಯುವರ್ ಸೆಲ್ಫ್ ವಾಟ್ ಯು ಕ್ಯಾನ್ ಡೂ ಫಾರ್ ಯುವರ್ ಕಂಟ್ರಿ. ಈ ವಾಕ್ಯವನ್ನು ಅವರು ಹೇಳಿದಾದರೂ ಕೂಡ ಅಮೆರಿಕದ ಪ್ರಜೆಗಳಿಗೆ ಹೇಳಿದಾದರೂ ಕೂಡ ನಾವೆಲ್ಲರೂ ಆ ವಾಕ್ಯವನ್ನು ನಮ್ಮ ಮನಸ್ಸಲ್ಲಿ ನಮಗೆ ಕೇಳ್ಕೊಳ್ಳುವಂತಹ ಒಂದು ವಾಕ್ಯ. ಆಜಾದಿ ಕಾ ಅಮೃತ ಮಹೋತ್ಸವ ಇದೊಂದು ಕೇಂದ್ರ ಸರ್ಕಾರದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆದ ಈ ಸುವರ್ಷದಂದು ಈ ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ಇಡೀ ಭಾರತದಲ್ಲಿ ವಿವಿಧ ರೀತಿಯಲ್ಲಿ ವಿವಿಧ ಉದ್ಯೋಗದವರು ವಿವಿಧ ವರ್ಗದವರು ಅವರವರದ್ದೇ ಆದ ಒಂದು ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕೆಂದು ತಿಳಿಸಿದ್ದಾರೆ. ನಮ್ಮ ಕಾರ್ಯಕ್ಷೇತ್ರ ಆರೋಗ್ಯ ಕ್ಷೇತ್ರ. ಹಾಗಾಗಿ ನಮ್ಮ ಯನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜ್ ಆ್ಯಂಡ್ ಹಾಸ್ಪಿಟಲ್ ಈ ನಮ್ಮ ಆರೋಗ್ಯ ಕಾರ್ಯಕ್ಷೇತ್ರದ ಕಡೆಯಿಂದ ಈ ಆಜಾದಿ ಕಾ ಅಮೃತ ಮಹೋತ್ಸವ ಇದರ ಮೊದಲನೆಯ ಫೀಲ್ಡ್ ಸರ್ವಿಸ್ ಕಾರ್ಯಕ್ರಮ ಇದಾಗಿದೆ. ಇದಕ್ಕೆ ನಮ್ಮ ಯನಪೋಯ ಯೂನಿವರ್ಸಿಟಿಯ ಚಾನ್ಸಲರ್
ಪ್ರೋ ಚಾನ್ಸಲರ್, ವೈಸ್ ಚಾನ್ಸಲರ್, ಪ್ರೋ ವೈಸ್ ಚಾನ್ಸಲರ್, ರಿಜಿಸ್ಟ್ರಾರ್ ಹಾಗೂ ಇನ್ಸ್ಟಿಟ್ಯೂಷನಲ್ ಹೆಡ್ ಇವರ ಅನುಮತಿಯನ್ನು ತೆಗೆದುಕೊಂಡು ಅವರ ಪ್ರೋತ್ಸಾಹದೊಂದಿಗೆ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ನಡೆಸಲು ಇಚ್ಛೆ ಇದ್ದು, ಇದಕ್ಕೆ ಡಾಕ್ಟರ್ ಅಜಯ್ ಭಟ್ರವರು ಶ್ರೀ ಡಾಕ್ಟರ್ ಮುರಳಿ ಮೋಹನ್ ಚುಂತಾರ್ ಅವರ ಹತ್ರ ರಿಕ್ವೆಸ್ಟ್ ಮಾಡಿದಾಗ ಬಹಳ ಖುಷಿಯಾದ ವಿಷಯ ಅಂತ ಹೇಳಿದರೆ, ಸರ್ ಅವರು ಅದನ್ನು ಒಂದೇ ಗೋಲಿ ಆಕ್ಸೆಪ್ಟ್ ಮಾಡಿದಲ್ಲದೆ ತಾವೇ ಎದುರು ನಿಂತು ಈ ಕಾರ್ಯಕ್ರಮವನ್ನು ಆಯೋಜಿಸಲು ಮುಂದೆ ಬಂದದ್ದು ಸಂತಸದ ವಿಷಯ. ಹಾಗೂ ಇದೇ ಸಂದರ್ಭದಲ್ಲಿ ಅವರಿಗೆ ಎಣಪಾಯ್ ಆಯುರ್ವೇದ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಪರವಾಗಿ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಹಾಗೆಯೇ ನಮ್ಮೊಂದಿಗೆ ಇವತ್ತು ಉಪಸ್ಥಿತರಿದ್ದಾರೆ ಲಯನ್ಸ್ ಪ್ರೆಸಿಡೆಂಟ್ ಪಿ ಸತೀಶ್ ರೈರವರು. ಅವರ ಲಯನ್ಸ್ ಕ್ಲಬ್ ಹಾಗೂ ಲಿಯೋ ಕ್ಲಬ್ ಮಂಗಳೂರು ಅವರ ಸಹಭಾಗಿತ್ವದಲ್ಲಿಯೂ ಕೂಡ ಈ ಕಾರ್ಯಕ್ರಮ ಇವತ್ತು ಇಲ್ಲಿ ಜರಗಲಿದೆ, ಆಲ್ರೆಡಿ ಶುರು ಆಗಿದೆ. ಹಾಗಾಗಿ ಅವರಿಗೂ ಕೂಡ ಅವರ ಸಹಭಾಗಿತ್ವಕ್ಕೆ ಕೂಡ ನಾವು ಋಣಿಯಾಗಿದ್ದೇವೆ. ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಇದೇ ಈ ಹೊತ್ತಲ್ಲಿ ಈ ವೇದಿಕೆಯಲ್ಲಿ ನಾನು ಸಲ್ಲಿಸ್ತಿದ್ದೇನೆ. ತಾವೆಲ್ಲ ತಮ್ಮ ಕೆಲಸಗಳನ್ನು ಬದಿಗೊತ್ತಿ, ಬಹುಶಃ ನಿಮ್ಮ ಬಾಸ್ ಸೂಪರ್ ಬಾಸ್ ಅಲ್ಲಿ ಹೇಳ್ತಾರೆ ಗೊತ್ತಿಲ್ಲ ಡೇಟ್ ರಿಪೋರ್ಟಿಂಗಿಗೆ, ಆದರೂ ಇಲ್ಲಿ ನಿಮ್ಮ ಅವಕಾಶ ಟೈಮನ್ನು ನೀವು ಕೊಟ್ಟಿದ್ದೀರಿ. ನಮ್ಮ ಆಯುರ್ವೇದದಲ್ಲಿ ಒಂದು ಶ್ಲೋಕ ಇದೆ, ಧರ್ಮಾರ್ಥ ಕಾಮ ಮೋಕ್ಷಾಣ ಆರೋಗ್ಯಂ ಮೂಲಮುತ್ತಮಂ ಅಂತ ಹೇಳಿ. ಮನುಷ್ಯನು ಹುಟ್ಟಿ ಬಂದು ಸಾವನ್ನಪ್ಪೋ ತನಕ 4 ಪುರುಷಾರ್ಥಗಳಿವೆ, ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಅಂತ ಹೇಳಿ. ಧರ್ಮ ಅಂತ ಹೇಳಿದರೆ ಜಾತಿ ಅಲ್ಲ, ಯಾವುದು ಸರಿಯಾಗಿದೆಯೋ ಅದನ್ನು ಜೀವನದಲ್ಲಿ ಮಾಡುವಂಥದ್ದು, ಅದು ಧರ್ಮ. ಅರ್ಥ ಅಂದರೆ ಸಂಪತ್ತು, ಅದು ಚಿನ್ನಾಭರಣ ಆಗಿರ್ಬೋದು, ದುಡ್ಡಾಗಿರ್ಬೋದು, ಅದು ಮನುಷ್ಯನಿಗೆ ಅಗತ್ಯ, ಅದನ್ನು ಗಳಿಸುವುದು ಒಂದು ಪುರುಷಾರ್ಥ, ಅರ್ಥ, ಐಶ್ವರ್ಯ. ಕಾಮ ಅಂತ ಹೇಳಿದರೆ ನಮ್ಮ ಆಸೆ ಆಕಾಂಕ್ಷೆಗಳು, ಅದನ್ನು ಈಡೇರಿಸುವುದು ಒಂದು ಪುರುಷಾರ್ಥ. ಇವೆಲ್ಲ ಆಕಾಂಕ್ಷೆಗಳು ನೆರವೇರಿ ಇದು ಸಾಗ್ತಾ ಹೋದಾಗೆ ಕೊನೆಯ ಪುರುಷಾರ್ಥ ಮೋಕ್ಷ ಸಾಧನೆ. ಸೊ ಈ 4 ಪುರುಷಾರ್ಥಗಳ ಒಂದು ಗುರಿಯನ್ನು ಇಟ್ಕೊಂಡು ಮನುಷ್ಯ ತನ್ನ ಜೀವನವನ್ನು ಸಾಗ್ತಿರ್ಬೇಕಾದ್ರೆ ಆರೋಗ್ಯ ಮೂಲಮುತ್ತಮ, ಆರೋಗ್ಯ ಆತನಿಗೆ ಅಗತ್ಯವಿರುವಂತಹ ಒಂದು ವಿಷಯ. ನನಗೆ ಸದ್ಗುರು ಅವರು ಒಂದು ಮಾತಲ್ಲಿ ಹೇಳಿದ್ದು ನೆನಪಾಗ್ತದೆ, ನಮ್ಮ ಒಂದು ಸಣ್ಣ ಕಿರುಬೆರಳಿಗೆ ಒಂದು ಸಣ್ಣ ಪೆಟ್ಟಾದರೆ ಸಾಕು, ಅಷ್ಟೇ. ಕಿರುಬೆರಳಿಗೆ ಒಂದು ಸಣ್ಣ ಪೆಟ್ಟು, ನಮ್ಮ ಮನಸ್ಸು ಆ ಕಿರುಬೆರಳು ಕಡೆ ಇರುತ್ತೆ, ನಮ್ಮ ದೇಹ ಆ ಕಿರುಬೆರಳು ಕಡೆ ಇರುತ್ತೆ, ನಮ್ಮ ಇಮೋಷನ್ಸ್ ಭಾವನೆಗಳು ಆ ಕಿರುಬೆರಳು ಕಡೆ ಇರ್ತವೆ. ಏನು ಚಟುವಟಿಕೆ ಆಗ್ತಿದೆ, ಏನು ದೈನಂದಿನ ಕಾರ್ಯಗಳನ್ನು ನಾವು ಮಾಡ್ತಿರ್ತೇವೆ, ಅದನ್ನು ಆ ದಿನ ನಾವು ಸರಿಯಾಗಿ ಮಾಡಲು ಸಾಧ್ಯ ಇಲ್ಲ. ಅಂದರೆ ಒಂದು ಸಣ್ಣ ವಿಷಯ ಜೀವದೊಳಗೆ ನಡೆದ್ರೆ ಅದು ಹೇಗೆ ನಮ್ಮ ದೈನಂದಿನ ಚಟುವಟಿಕೆಗಳು ನಮ್ಮ ಕಾರ್ಯದಲ್ಲಿ ಆ ಆರೋಗ್ಯದ ದೃಷ್ಟಿಯಲ್ಲಿ ಅದು ಪ್ರಭಾವ ಬೀರುತ್ತದೆ ಅಂತ ಹೇಳುವಂಥದ್ದು ಇದೊಂದು ನಿದರ್ಶನ. ಹಾಗಾಗಿ ಇತ್ತೀಚೆಗೆ ತಮಗೆಲ್ಲರಿಗೂ ಗೊತ್ತಿದ್ದಾಗೆ ಭಾರತ ದೇಶದಲ್ಲಿ ವಿವಿಧ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಹೇಳ್ತೇವೆ. ಅಂದರೆ ಜೀವನ ಶೈಲಿಯ ಏರುಪೇರು ಹೆಚ್ಚು ಕಮ್ಮಿ ಆಗುವುದರಿಂದ ಉಂಟಾಗುವಂತಹ ಕೆಲವು ಕಾಯಿಲೆಗಳು, ಡಯಾಬಿಟಿಸ್ ಆಗಿರ್ಬೋದು, ಬ್ಲಡ್ ಪ್ರೆಷರ್ ಆಗಿರ್ಬೋದು, ಕೊಲೆಸ್ಟ್ರಾಲ್ ಆಗಿರ್ಬೋದು, ಥೈರಾಯ್ಡಿದು ಡಿಸ್ಫಂಕ್ಷನ್ ಆಗಿರ್ಬೋದು, ಸ್ತ್ರೀಯರಲ್ಲಿ ಮಾಸಿಕ ಋತುಚಕ್ರಗಳ ಏರುಪೇರು ಆಗೋದು ಇರ್ಬೋದು. ಇಂಥದ್ದು ವಿವಿಧ ಥರದ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ಗಳನ್ನು ನಾವು ಇಂದಿನ ಜನರಲ್ಲಿ ಸಾಮಾನ್ಯವಾಗಿ ನೋಡುತ್ತಿದ್ದೇವೆ. ಆದ್ದರಿಂದಾಗಿ ಈ ಶಿಬಿರವನ್ನು ಪ್ರತ್ಯೇಕವಾಗಿ ಆರೋಗ್ಯ ತಪಾಸಣೆ, ಅದರಲ್ಲಿಯೂ ಕೂಡ ರಕ್ತದೊತ್ತಡದ ತಪಾಸಣೆ, ರಕ್ತದಲ್ಲಿರುವ ಸಕ್ಕರೆ ಅಂಶದ ತಪಾಸಣೆ
ಇದನ್ನು ಮುಖ್ಯ ವಿಷಯಗಳನ್ನು ಇಟ್ಟುಕೊಂಡು ಈ ಶಿಬಿರವನ್ನು ಇವತ್ತು ಇಲ್ಲಿ ಆಯೋಜಿಸಿದ್ದೇವೆ. ತಾವೆಲ್ಲರೂ ಅದರ ಸದುಪಯೋಗವನ್ನು ಪಡೆದುಕೊಂಡು ಆರೋಗ್ಯವೇ ಭಾಗ್ಯ ಅಂತ ಹೇಳುವ ಈ ವಾಕ್ಯವನ್ನು ನಮ್ಮ ಧ್ಯೇಯವಾಗಿ ನಾವು ಇಟ್ಕೊಂಡು ಆರೋಗ್ಯವಿದ್ದರೆ ನಾವು ಎಲ್ಲವನ್ನೂ ಮಾಡಲು ಸಾಧ್ಯ ಅಂತ ಹೇಳುತ್ತಾ ಆಜಾದಿ ಕಾ ಅಮೃತ್ ಮಹೋತ್ಸವ ಈ ಸುವರ್ಷದಂದು ನಮಗೆಲ್ಲರಿಗೂ ತಮ್ಮ ಕಾರ್ಯಕ್ಷೇತ್ರದಲ್ಲಿ ಸಫಲತೆ ಆಗಲಿ, ಭಾರತ ದೇಶಕ್ಕೆ ನಮ್ಮಿಂದ ನಾವು ಏನು ಕೊಡಲು ಸಾಧ್ಯ ಅದನ್ನು ಕೊಡೋಣ ಅಂತ ಹೇಳುತ್ತಾ ಈ ಒಂದು ಸುವರ್ಣಾವಕಾಶವನ್ನು ಕಲ್ಪಿಸಿಕೊಟ್ಟಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರಿಗೆ ಮತ್ತು ತಮಗೆಲ್ಲರಿಗೂ ಮಗದೊಮ್ಮೆ ಲಯನ್ ಸತೀಶ್ ರೈ ಪಾತ್ರರೊಂದು ಸಮಾಜದ ಸ್ವಾಸ್ಥ್ಯನ ಕಾತೋನ ನಿಟ್ಟಿಡು ಗೃಹರಕ್ಷಕ ದಳದ ಪಾಲ್ ಮಲ್ಲವು ಆಕ್ಲಿನ ಆರೋಗ್ಯದ ಬಗೆಟ್ ಲಯನ್ಸ್ ಕ್ಲಬ್ ಏಪಲ ಕಾಳಜಿ ವಹಿಸನ್ನು ಪಂಡು ತಿರುಪಾಯಿರು. ಮುರಳಿ ಮೋಹನ್ ಚೂಂತಾರ್ ಅವರೇ, ಏನಪ್ಪಯ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಮುಖ್ಯಸ್ಥರಾದ ಅಜಯ್ ಗಂಗ್ ಅವರೇ ಹಾಗೂ ಡಾಕ್ಟರ್ ಜೆನಿಕಾ ಅವರೇ, ನನ್ನ ಲಯನ್ಸ್ ಕ್ಲಬ್ಬಿನ ಸೆಕ್ರೆಟರಿಯಾದ ಸುಪ್ರೀತಾ ಶೆಟ್ಟಿ ಅವರೇ ಹಾಗೂ ವೈಸ್ ಪ್ರೆಸಿಡೆಂಟ್ ಗುರುಪ್ರೀತ್ ಅವರೇ, ಸೆಕೆಂಡ್ ವೈಸ್ ಪ್ರೆಸಿಡೆಂಟ್ ಶೀನಾ ಪೂಜಾರಿ ಅವರೇ ಹಾಗೂ ನಮ್ಮ ಸರ್ವಿಸ್ ಆ್ಯಕ್ಟಿವಿಟಿ ಕೋಆರ್ಡಿನೇಟರ್ ರಿಚರ್ಡ್ ಅವರೇ, ನಮ್ಮ ಇನ್ನೊಬ್ಬ ರವಿಶಂಕರ್ ರೈ ಅವರೇ, ಹೇಮಾರಾವ್ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗೃಹರಕ್ಷಕ ದಳದ ಉದ್ಯೋಗಿಗಳೇ, ಒಂದು ಒಳ್ಳೆಯ ಉತ್ತಮ ಕಾರ್ಯಕ್ರಮವನ್ನು ಡಾಕ್ಟರ್ ಚೂಂತಾರ್ ಹೇಳಿದ ಹಾಗೆ ನಮ್ಮ ಸ್ವಾತಂತ್ರ್ಯದ 75ನೇ ವರ್ಷ ಈ ವರ್ಷ ನಮ್ಮ ಸರ್ಕಾರ ಹಮ್ಮಿಕೊಂಡಿದೆ. ನಮ್ಮ ಪ್ರಧಾನಿ ಯಾವ ಆದೇಶದ ಮೇಲೆ ಇಂತಹ ಆರೋಗ್ಯ ತಪಾಸಣೆ ದೇಶದ ಎಲ್ಲ ಜನರಿಗೆ ನಡೀತಾ ಇದೆ ಎಂದು ತಿಳಿಸಿದ್ದನ್ನು ಒಳ್ಳೆ ಸಂತೋಷಕರವಾದ ಸುದ್ದಿಯಾಗಿದೆ. ಡಾಕ್ಟರ್ ಹೇಳಿದಾಗೆ ಆರೋಗ್ಯ ಇಲ್ಲದೆ ನಾವು ಏನನ್ನು ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯತೆ ಇದ್ದರೆ ಯಾವುದೇ ಕಾರ್ಯವನ್ನು ನಾವು ಒಳ್ಳೆ ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಹಾಗೆ ನೀವು ಗೃಹರಕ್ಷಕ ದಳದ ಸಿಬ್ಬಂದಿಗಳು ನಿಮಗೆ ಯಾವ ಟೈಮ್ನಲ್ಲಿ ನಿಮಗೆ ಒಂದು ಕರೆ ಬರುತ್ತದೆ ಎಂದು ಹೇಳಲಿಕ್ಕಾಗೋದಿಲ್ಲ. ಆ ಕರೆಗೆ ನೀವು ಸಿದ್ಧರಾಗಿರಬೇಕು. ಆಗ ನಿಮ್ಮ ಮನೆಯ ತಾಪತ್ರೆ ಬೇರೆ ಇರ್ಬೋದು, ಆದರೆ ನೀವು ಇದಕ್ಕೆ ಒಳ್ಳೆ ಸಿದ್ಧತೆ ಮಾಡಿಕೊಳ್ಳಬೇಕಾಗಿದೆ. ಕೂಡಲೇ ನೀವು ಬಂದು ಯಾರಿಗೆ ಎಲ್ಲಿ ಯಾವ ಕೆಲಸ ಸೇವೆ ನಿಮಗೆ ಕೊಟ್ಟಿದ್ದಾರೆ ಅದನ್ನು ಮಾಡುವ ತಯಾರಿಯಲ್ಲಿ ಇರಬೇಕು, ಅದಕ್ಕೆ ಸಿದ್ಧತೆ ಇರಬೇಕು. ಅದಕ್ಕೆ ನಿಮ್ಮ ಮಾನಸಿಕ ಮತ್ತು ದೈಹಿಕ ಸ್ವಾಸ್ಥ್ಯತೆ ಬಹಳ ಮುಖ್ಯವಾಗಿರುತ್ತದೆ. ಆದ ಕಾರಣ ಇಂತಹ ಒಂದು ತಪಾಸಣೆಯನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಹಾಗೂ ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಏನಪ್ಪಯ್ಯ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಎಲ್ಲ ಡಾಕ್ಟರ್ ಮತ್ತು ಸಿಬ್ಬಂದಿಯವರಿಗೂ ನನ್ನ ಅಭಿನಂದನೆಗಳು. ಹಾಗೂ ಲಯನ್ಸ್ ಸಂಸ್ಥೆ ಅಂದರೆ ನಾವೊಂದು ಇಂಟರ್ನ್ಯಾಷನಲ್ ಸಂಸ್ಥೆ, NGO. ನಮ್ಮ ದೇಶದಲ್ಲಿ ಇಡೀ ಜಗತ್ತಿನಲ್ಲಿ ನಮ್ಮದು ಒಂದು 14 ಮಿಲಿಯನ್ ಮೆಂಬರ್ಸ್ಗಳಿದ್ದಾರೆ. ಹಾಗೆ 200 ದೇಶಗಳಿಂದ ಹೆಚ್ಚು ದೇಶಗಳಲ್ಲಿ ನಮ್ಮ ಕ್ಲಬ್ ಪಸರಿಸಿಕೊಂಡಿದೆ. ನಮ್ಮ ಸೇವೆ ಅಂದರೆ ನಮ್ಮಿಂದಲೇ ಆಗುವಂತಹ ಹಣ ಸಂಗ್ರಹ ಮಾಡಿ ಯಾರಿಗೆ ಅತಿ ಮುಖ್ಯ ಇದೆ ಅವರಿಗೆ ನಾವು ಸಹಕರಿಸುವಂತಹ ಉದ್ದೇಶ. ಇಂತಹ ನಮ್ಮ ಉದ್ದೇಶದಲ್ಲಿ ಚೂಂತಾರ್ ಅವರು ನಮಗೆ ಯಾವಾಗಲೂ ಏನಾದರೂ ಇದ್ದರೆ ತಿಳಿಸಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಾನು ನಮ್ಮ ಲಯನ್ಸ್ ಕ್ಲಬ್ಬಿನ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಇನ್ನು ಮುಂದೆ ಕೂಡ ನಮ್ಮ ಇಂತಹ ಸಹಕಾರ ನಿಮಗೆ ಇರುತ್ತದೆ ಅಂತ ಹೇಳಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಏನಪುಯ ಕಾಲೇಜದ ಕಾಯ ಚಿಕಿತ್ಸಾ ವಿಭಾಗದ ಡಾಕ್ಟರ್ ಅಜಯ್ ಭಟ್ ಪಾತ್ರರಂದು ಆಯುರ್ವೇದಡು ಮಲ್ಲ ಸೀಕಲೆಗ್ ಸಮಸ್ಯೆಲೆಗ್ ಪರಿಹಾರ ಉಂಡು ಜನಮಾನಿಲು ಇಂದಿದ ಸದುಪಯೋಗವನ್ನು ಮಲ್ತನಡು ಪಂಡು ತೆರಿಪಾಯರು. ಇಂದು ಆಜಾದಿ ಕಾ ಅಮೃತ್ ಮಹೋತ್ಸವ, ನಮ್ಮ ಸ್ವಾತಂತ್ರ್ಯ ಸಿಕ್ಕಿ 75ನೇ ವರ್ಷದ ಈ ಆಚರಣೆಯ ಈ ಸಂದರ್ಭದಲ್ಲಿ ನಾವೆಲ್ಲ ಇಲ್ಲಿ ಒಟ್ಟು ಸೇರಿದ್ದೇವೆ. ನಮ್ಮ ಪ್ರಧಾನಿಗಳ ಆಶಯ ಪ್ರಕಾರ ಈ ಕಾರ್ಯಕ್ರಮವು ನಡೀತಾ ಇದೆ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಏನಂತ ಹೇಳಿದರೆ, ಏನಾದರೂ ಜನೋಪಯೋಗಿ ಕಾರ್ಯಕ್ರಮ ಆಗಬೇಕು ಒಂದು. ಎರಡನೇದು, ನಮ್ಮ ಸೇವೆ ಜನರಿಗೆ ಸಿಗಬೇಕು. ಆ ನಿಟ್ಟಿನಿಂದ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ಈ ವರ್ಷ 75ನೇ ವರ್ಷ ಆದ ಕಾರಣ 75 ಕಾರ್ಯಕ್ರಮಗಳು ಮಾಡಬೇಕೆಂಬ ಒಂದು ಉದ್ದೇಶದಿಂದ ಹೊರಟಿದ್ದೇವೆ.
ಆ ದಿಕ್ಕಿನಲ್ಲಿ ಹೋಗ್ತಾ ಇದ್ದೇವೆ, ಸಫಲ ಆಗ್ತೇವೆ ಅಂತ ಅಂದ್ಕೊಳ್ತಾ ಇದ್ದೇನೆ. ಯೆನಪೋಯ ಆಯುರ್ವೇದ ಕಾಲೇಜು ಬಗ್ಗೆ ನಿಮಗೆ ತಿಳಿಸ್ಬೇಕಂತಾದರೆ, ಯೆನಪೋಯ ವಿಶ್ವವಿದ್ಯಾಲಯ ಡೀಮ್ಡ್ ಟು ಬಿ ಯೂನಿವರ್ಸಿಟಿಯ ಅಂಡರ್ ಒಂದು ಸಂಸ್ಥೆಯಾಗಿ ಯೆನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜು ಸುಮಾರು 4 ವರ್ಷಗಳಿಂದ ಕಾಲದಿಂದ ನರಿಂಗಣ, ಬಂಟ್ವಾಳ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಇದೆ. ನಮ್ಮಲ್ಲಿ 100 ಬೆಡ್ಡಿನ ಆಯುರ್ವೇದ ಆಸ್ಪತ್ರೆ ಹಾಗೂ ನಮ್ಮಲ್ಲಿ ಸಾಧಾರಣ 40 ಜನ ವೈದ್ಯರುಗಳು ವಿವಿಧ ವಿಭಾಗದಲ್ಲಿದ್ದಾರೆ. ಆಯುರ್ವೇದದಲ್ಲಿ ಮೂಲತಃ 8 ವಿಭಾಗಗಳು. ನಮ್ಮಲ್ಲಿ ಆಯುರ್ವೇದದ ಮೂಲ 8 ವಿಭಾಗಗಳು ಸೇರಿ ನಾವು 14 ವಿಭಾಗಗಳಲ್ಲಿ ವಿಂಗಡಣೆ ಆಗಿದ್ದೇವೆ. ಪ್ರಧಾನವಾಗಿ ಕಾಯ ಚಿಕಿತ್ಸಾ ಅಂದರೆ ಜನರಲ್ ಮೆಡಿಸಿನ್ ಅಂತ ನೀವೇನು ಕರಿತೀರಾ, ಹಾಗೆ ಪಂಚಕರ್ಮ ವಿಭಾಗ, ಶಲ್ಯತಂತ್ರ ಅಂದರೆ ಸರ್ಜರಿ, ಶಾಲಾಕ್ಯ ತಂತ್ರ ಅಂದರೆ ತಲೆಯ ಭಾಗದಲ್ಲಿರುವಂಥದ್ದು ಅಂದರೆ ENT ವಿಭಾಗ, ಹಾಗೆ ಮಕ್ಕಳ ರೋಗ ವಿಭಾಗ, ಪ್ರಸೂತಿ ಸ್ತ್ರೀರೋಗ ವಿಭಾಗ, ಹಾಗೆ ನಮ್ಮಲ್ಲಿ ಡಯಾಗ್ನೋಸ್ಟಿಕ್ ಲ್ಯಾಬ್ಗಳು ಮತ್ತು ಎಕ್ಸ್ರೇ ವಿಭಾಗ, ಹಾಗೆ ಎಲ್ಲ ಸೌಕರ್ಯಗಳು ನಮ್ಮಲ್ಲಿ ನಾವು ಹೊಂದಿದ್ದೇವೆ. ಪ್ರಧಾನತಃ ನಿಮಗೆ ತಿಳಿಸ್ಬೇಕಂತಂದು ಹೇಳಿದರೆ, ಅಲ್ಲಿ ಜನರಲ್ ವಾರ್ಡ್ ನಾವು ಫ್ರೀಯಾಗಿ ಪ್ರೊವೈಡ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಅಲ್ಲಿ ಬರುವ ಎಲ್ಲ ರೋಗಿಗಳಿಗೂ ಉಚಿತವಾದ ಊಟೋಪಚಾರದ ವ್ಯವಸ್ಥೆ ಹಾಗೂ ಅತ್ಯಂತ ಕಡಿಮೆ ದರದಲ್ಲಿ ಚಿಕಿತ್ಸಾ ಸೌಲಭ್ಯಗಳು ನಮ್ಮಲ್ಲಿ ನಾವು ನೀಡ್ತಾ ಇದ್ದೇವೆ. ಹಾಗೆ ನಿಮ್ಮ ಆರೋಗ್ಯದ ಸಮಸ್ಯೆಗಳಿಗೆ ನೀವು ಯಾವಾಗಲೂ ಯೆನಪೋಯ ಆಯುರ್ವೇದ ಮೆಡಿಕಲ್ ಕಾಲೇಜಿಗೆ ಬಂದು ನಮ್ಮನ್ನು ಸಂದರ್ಶಿಸ್ಬೋದು. ಯಾವುದೇ ರೀತಿಯಲ್ಲಿ ಶುಲ್ಕಗಳು ಇಲ್ಲದೆ ನಿಮ್ಮನ್ನು ನಾವು ಅಲ್ಲಿ ಸರ್ವಿಸನ್ನು ಪ್ರೊವೈಡ್ ಖಂಡಿತವಾಗಿ ಮಾಡ್ತೇವೆ. ಈ ಕಾರ್ಯಕ್ರಮವನ್ನು ಕೇವಲ ಒಂದು ಸಂದೇಶದ ಮುಖಾಂತರ ನಾನು ನಮ್ಮ ಡಾಕ್ಟರ್ ಮುರಳಿ ಮೋಹನ್ ಸರಿಗೆ ತಿಳಿಸಿದ್ದು. ಸರ್ ಇದು ನನ್ನ ಪರಿಚಯ ನಮ್ಮ ಹುಟ್ಟೂರು ಮಂಜೇಶ್ವರದಿಂದ. ಹಾಗೆ ಕೇವಲ ಒಂದು ಸಂದೇಶದಿಂದಲೂ ಸರ್ ಅದನ್ನು ಯಾವುದೇ ಪ್ರೋಟೋಕಾಲ್ಗಳನ್ನೆಲ್ಲ ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಇವತ್ತು ನಡೆಸಿದ್ದಾರೆ. ಹಾಗೂ ಲಯನ್ಸ್ ಕ್ಲಬ್ ಮಂಗಳೂರು ಇವರಿಗೂ ಸಹ ನಾನು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಮತ್ತೊಮ್ಮೆ ಈ ಆರೋಗ್ಯ ತಪಾಸಣೆ, ಆಯುರ್ವೇದ ಅವೇರ್ನೆಸ್ ಅಂದರೆ ಆಯುರ್ವೇದದ ಬಗ್ಗೆ ನಿಮಗೆ ಮಾಹಿತಿ ಕೊಡಬೇಕು, ಪ್ಲಸ್ ನಿಮಗೆ ಆಯುರ್ವೇದದಲ್ಲಿ ಯಾವ ರೀತಿಯಲ್ಲಿ ನಾವು ಕನ್ಸಲ್ಟೇಷನ್ ಮಾಡಲಿಕ್ಕಾಗ್ತದೆ ಅದೊಂದು ಸಣ್ಣ ಪ್ರಯತ್ನ ನಾವು ಇವತ್ತಿಲ್ಲಿ ಮಾಡಿದ್ದೇವೆ. ಇದರಲ್ಲಿ ಭಾಗವಹಿಸಿದ ನಿಮಗೆಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸ್ತೇವೆ. ಜಿಲ್ಲಾ ಗೃಹರಕ್ಷಕ ದಳದ ಸಮಾಧಿಷ್ಠರು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಗುರುಕಾರ್ಮೆದ ಮದಿಪ್ ಕೊಡ್ದು ಗೃಹರಕ್ಷಕ ದಳದ ಸಿಬ್ಬಂದಿಲೆಗ್ ವರ್ಷಗೊರ ಮಧುಮೇಹ ನೆತ್ತಿರ್ದೊತ್ತಡ ತಪಾಸಣಾ ಶಿಬಿರನು ಮಲ್ತೊಂದುಲ್ಲ. ಜೀವನ ಶೈಲಿ ಬೊಕ್ಕ ಆಹಾರ ಪದ್ಧತಿನ ಬದಲು ಮಲ್ತಂಡ ಸೀಕ ಬರಂದಿಲಕ ತೂವಲಿ ಪಂಡ ತೆರಿಪಾಯರು. ವೈದ್ಯರು ಜನರ ಹತ್ರ ಮಾತಾಡುವಾಗ ಒಳ್ಳೆ ಸಂದೇಶ ನೀಡಿದಾಗ ನಮಗೆ ಸ್ಫೂರ್ತಿ ಆಗ್ತದೆ. ನಾವೆಲ್ಲ ವೈದ್ಯರು, ಆಯುರ್ವೇದಿಕ್ ವೈದ್ಯರು ಇರ್ಬೋದು, ದಂತ ವೈದ್ಯರು ಇರ್ಬೋದು, ಬೇರೆ ಬೇರೆ ರೀತಿಯ ವೈದ್ಯರುಗಳಿರ್ಬೋದು. ನಮ್ಮ ಧರ್ಮ ಏನು, ನಮ್ಮ ಕರ್ಮ ಏನು ಅಂದರೆ ನಾವು ರೋಗಿಯನ್ನು ಚಿಕಿತ್ಸೆ ಮಾಡುವುದರ ಜೊತೆಗೆ ರೋಗ ಬರದಂತೆ ನಾವು ಒಂದು ಪ್ರಯತ್ನ ಮಾಡಿದರೆ ನಾವು ನಿಜವಾದ ವೈದ್ಯರಾಗ್ತೇವೆ. ನಮ್ಮ ಎಲ್ಲ ವೈದ್ಯರುಗಳ ನಾವು ಏನು ಮಾಡ್ತೇವೆ ಅಂದರೆ ಪೇಷಂಟ್ಗಳನ್ನು ನೋಡ್ತೇವೆ, ಅವರ ರೋಗ ಏನಂತ ಫೈಂಡ್ ಔಟ್ ಮಾಡ್ತೇವೆ, ಸ್ಟೆಥೋಸ್ಕೋಪ್ ಹಿಡಿತೇವೆ, BP ನೋಡ್ತೇವೆ, ಶುಗರ್ ನೋಡ್ತೇವೆ, ಅವರಿಗೆ ಮದ್ದು ಕೊಡ್ತೇವೆ. ಅದನ್ನು ಮಾಡಿ ನಾವು ದೇವರು ಅಂತ ನಾವು ಹೇಳ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಒಬ್ಬ ವೈದ್ಯ ಆದಮೇಲೆ ನಾವು ಅದನ್ನು ರೋಗಿಗಳಿಗೆ ಚಿಕಿತ್ಸೆ ಮಾಡಬೇಕು, ಅದು ನಮ್ಮ ಕರ್ಮ. ನಾವು ವೈದ್ಯರಾದಮೇಲೆ ಅದು ಮಾಡಲೇಬೇಕು. ಅದು ನಾವು ಮಾಡಿ ನಾವು ದೇವರು ಅಂತ ಹೇಳಿದರೆ ಆಗೋದಿಲ್ಲ. ಆದರೆ ನಿಮ್ಮ ನಿಜವಾದ ಧರ್ಮ ಏನಂದರೆ ರೋಗ ಬರದಂತೆ ನಾವು ರೋಗಿಗಳಿಗೆ ತಿಳಿ ಹೇಳಬೇಕು. ಕಸ್ಟಮರ್ ಟ್ರೀಟೆಡ್ ವೆಲ್ ಈಸ್ ಕಸ್ಟಮರ್ ಲಾಸ್ಟ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ನಮ್ಮ ಉದ್ದೇಶ ಅದಾಗಬೇಕು. ಒಬ್ಬ ರೋಗಿಯನ್ನು ಪರಿಪೂರ್ಣವಾಗಿ ಚಿಕಿತ್ಸೆ ನೀಡಿ ಅವನು ಪುನಃ ಬಾರದಂತೆ ಮಾಡುವಂಥ ಧರ್ಮ ನಮ್ಮದಾಗಬೇಕು. ನಮ್ಮ ಕರ್ಮ ಮಾಡಿ ನಾವು ದೇವರು ಅಂತ ಹೇಳೋ ಬದಲು ನಮ್ಮ ಧರ್ಮವನ್ನು ಮಾಡಿದರೆ ಜಗತ್ತು ಆರೋಗ್ಯಪೂರ್ಣವಾಗ್ತದೆ ಅಂತ ದೊಡ್ಡ ವಿಷಯ. ಇದನ್ನು ಹೆಚ್ಚಿನ ವೈದ್ಯರುಗಳು ಮಾಡ್ತಾ ಇದ್ದಾರೆ. ನಾನು ವೈದ್ಯನಾಗಿ ಭಾಳ ದುಃಖದಿಂದ ಹೇಳ್ತಾ ಇದ್ದೇನೆ. ನಾವೆಲ್ಲ ಅದನ್ನು ಮಾಡಬೇಕು. ಈ ನಿಟ್ಟಿನಲ್ಲಿ ಹೆಲ್ತ್ ಬಗ್ಗೆ BMFD ಅವರು ಚೆನ್ನಾಗಿ ಹೇಳ್ತಾರೆ. ಹೆಲ್ತ್ ಈಸ್ ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್. ಮೊದಲಿನ ಕಾಲದಲ್ಲೆಲ್ಲ ಏನಿತ್ತು ಅಂದರೆ ವಾಟ್ ಈಸ್ ಹೆಲ್ತ್ ಅಂದರೆ ಆಬ್ಸೆನ್ಸ್, ರೋಗ ಇಲ್ಲದವನೇ ಆರೋಗ್ಯವಂತ ಅಂತೇಳಿ. ಈಗ ನೀವು ದುರ್ಬೀನು ಹಾಕಿ ಹುಡುಕಿದ್ರು ಸಹ ರೋಗ ಇಲ್ಲದವನು ಸಿಗಲಿಕ್ಕಿಲ್ಲ. ಪ್ರತಿ 10ರಲ್ಲಿ ಒಬ್ಬನಿಗೆ ಡಯಾಬಿಟಿಸ್ ಇದೆ, 5ರಲ್ಲಿ ಒಬ್ಬನಿಗೆ ಹೈಪರ್ ಟೆನ್ಷನ್ ಇದೆ. ಇದು ವಿಶ್ವಸಂಸ್ಥೆಯ ವರದಿ, ನನ್ನದಲ್ಲ, ನಾನು ಹೇಳಿದ್ದಲ್ಲ. 10ರಲ್ಲಿ ಒಬ್ಬನಿಗೆ ಡಯಾಬಿಟಿಸ್ ಇದೆ, 5ರಲ್ಲಿ ಒಬ್ಬನಿಗೆ ಹೈಪರ್ ಟೆನ್ಷನ್ ಇದೆ. ಇದು ನಮ್ಮ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತೇಳಿ. ನಾವು ಬದುಕೋಲಿಕ್ಕೆ ಎಲ್ಲ ದೊಡ್ಡ ಹೊಟ್ಟೆಯವರೇ ಇರೋದು. ನೀವು ನೋಡಿದರೆ ನಮ್ಮ ಲೈಫ್ ಸ್ಟೈಲ್, ನಮ್ಮ ತಿನ್ನುವ ಆಹಾರ, ಕುಡಿಯುವ ನೀರು, ಗಾಳಿ ಎಲ್ಲವೂ ಕಲುಷಿತ. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಏನಾದರೂ ಒಂದು ರೋಗ ಇದೆ.
ಆದ ಕಾರಣ ಆರೋಗ್ಯವಂತ ಅಂದರೆ ರೋಗ ಇಲ್ಲದವನು, ನಾಟ್ ಆಬ್ಸೆನ್ಸ್ ಆಫ್ ಡಿಸೀಸ್. ಈಗ ಏನು ಮಾಡಿದ್ದಾರೆ, ಬದಲಾವಣೆ ಮಾಡಿದ್ದಾರೆ ಅಂದರೆ ಎಂಥೂಸಿಯಾಸಮ್ ಟು ವರ್ಕ್ ಅಂತೇಳಿ. ಅಂದರೆ ನಾವು ಕೆಲಸ ಮಾಡಲಿಕ್ಕೆ ನಮಗೊಂದು ಹುಮ್ಮಸ್ಸು ಬೇಕು. ನಮಗೆ ಡಯಾಬಿಟಿಸ್ ಇದ್ದರೂ ಸಹ, 386 ಶುಗರ್ ಇದ್ದರೂ ಸಹ ನಾವು ಇವತ್ತು ಬಂದು ಕೆಲಸ ಮಾಡ್ತೀನಿ ಅಂದರೆ ಅದು ಜೀವನದ ಉತ್ಸಾಹ, ಅದು ನಾವು ಆರೋಗ್ಯವಂತರ ಲಕ್ಷಣ. ನಮಗೆ 200+100 200/100 BP ಇದ್ದರೂ ಸಹ ನಾವು ಬಂದು ಇವತ್ತು ರೋಗಿಗಳ ಚಿಕಿತ್ಸೆ ನಾವು ಮಾಡ್ತಾ ಇದ್ದರೆ, ಅವ್ರಿಗೆ ಯಾರೋ ಒಬ್ಬರು ಕೆಲಸ ಮಾಡ್ತಾ ಇದ್ದರೆ ಅದು ಅವನು ಆರೋಗ್ಯವಂತನ ಲಕ್ಷಣ. ಸೊ ಎಂಥೂಸಿಯಾಸಮ್ ಟು ವರ್ಕ್ ಅನ್ನೋದು ಇವತ್ತು ಆರೋಗ್ಯದ ಡೆಫಿನೇಷನ್ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ನನಗೆ ಬಹಳ ಇನ್ನೊಂದು ವಿಚಾರ ಹೇಳ್ತೇನೆ. ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ ನಿಮಗೆ ಕೊನೆ ಹಂತದಲ್ಲಿ ಗೊತ್ತಾಗೋದು. ಒಂದು ಸಣ್ಣ ಕ್ಲಾಸಿಕ್ ಎಕ್ಸಾಂಪಲ್ ಕೊಡ್ತೇನೆ. ಇವತ್ತು ಫಸ್ಟ್ ಪೇಷಂಟ್, ಅವರ ಹೆಸರು ಹೇಳಿಲ್ಲ, ಹೋಮ್ ಗಾರ್ಡ್, ಶುಗರ್ ಟೆಸ್ಟ್ ಮಾಡಿದಾಗ 386. ಇದು ಯಾಕೆ ಅವರಿಗೆ ಗೊತ್ತೇ ಇಲ್ಲ. ನಾರ್ಮಲ್ ಶುಗರ್ ಈಸ್ 120, ಫಾಸ್ಟಿಂಗ್ ಶುಗರ್ 8 ಗಂಟೆಗಳ ಉಪವಾಸ ಮಾಡಿ 90 to 110 ಇರಬೇಕು. ಫಸ್ಟ್ ಹೋಮ್ ಗಾರ್ಡನ್ನು ನಾವು ಚೆಕ್ ಮಾಡಿದಾಗ 386 ಅವಳಿಗೆ ಇತ್ತು. ಅವಳಿಗೆ ಗೊತ್ತೇ ಇಲ್ಲ ಅವಳಿಗೆ ಶುಗರ್ ಇದೆ ಅಂತ ಹೇಳಿ. ಅಂದರೆ ಪ್ರತಿ 10ರಲ್ಲಿ 8 ಮಂದಿಗೆ ಅವರಿಗೆ ಶುಗರ್ ಇದೆ ಅಂತ ಅವರಿಗೆ ಗೊತ್ತೇ ಇರುವುದಿಲ್ಲ, ಲೇಟ್ ಸ್ಟೇಜಲ್ಲಿ ಗೊತ್ತಾಗ್ತದೆ. ಈಗ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನಿಂದ ಅವರು ಸಾಯೋದು ನಾಳೆ ಬೆಳಿಗ್ಗೆ ಆಗುವಾಗ ಸಾಯೋದಿಲ್ಲ. ಡಯಾಬಿಟಿಸ್ ಶುಗರ್ ಇದ್ದವರು 3 ವರ್ಷ ಬದುಕ್ತಾರೆ, 80-90 ವರ್ಷ ಬದುಕ್ತಾರೆ. ಅದು ಸ್ಲೋ ಡಿಸೀಸ್. ಒಂದೊಂದಾಗಿ ನಿಮ್ಮ ಎಲ್ಲ ಅಂಗಾಂಗಗಳನ್ನು ನುಂಗಿ ನೀರು ಕುಡಿದು ಆಪೋಷಣ ಮಾಡ್ತದೆ. ಈ ಕಾರಣದಿಂದ ಇಂತಹ ಪ್ರಿವೆಂಟಬಲ್ ಡಿಸೀಸ್ ಅಂತ ಹೇಳ್ತೇವೆ. ಇದನ್ನು ನಾವು ತಡೆಗಟ್ಟಬಹುದು, ನಮ್ಮ ಲೈಫ್ ಸ್ಟೈಲ್ ಮಾಡಿಫೈ ಮಾಡಿ ತಡೆಗಟ್ಟಬಹುದು. ಇವತ್ತು ನಮಗೆ ಈ ಕ್ಯಾಂಪ್ ಸಾರ್ಥಕ ಯಾಕೆ ಅಂತ ಹೇಳಿದರೆ, ಒಂದು 10 ಜನ ಹೋಮ್ ಗಾರ್ಡ್ಸ್ಗಳಿಗೆ ನಾವು ಶುಗರ್ ಉಂಟು ಅಂತೇಳಿ ಅವ್ರನ್ನ ಮೋಟಿವೇಟ್ ಮಾಡಿದರೆ ನಮ್ಮ ಅಜಯ್ ಭಟ್ರ ಶ್ರಮ ಸಾರ್ಥಕ ಆಗ್ತದೆ, ಮೇಡಮ್ ಅವರ ಶ್ರಮ, ನಮ್ಮ ಶ್ರಮ ಸಾರ್ಥಕ ಆಗ್ತದೆ. ಯಾಕೆಂದರೆ ಒಬ್ಬ ನಿಜವಾದ ವೈದ್ಯನಾಗಿ ನಾವು ಮಾಡಬೇಕಾಗಿದ್ದು ಏನು ಅಂದರೆ, ರೋಗಿಯನ್ನು ತಿಳಿ ಹೇಳಿ ಯಾವ ರೀತಿ ಮಾಡಿಫೈ ಮಾಡಬೇಕು ಜೀವನ ಶೈಲಿಯನ್ನು, ಯಾವ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ಅವರನ್ನು ಮಾಡಿಫೈ ಮಾಡಿದರೆ ಅದು ನಿಜವಾದ ವೈದ್ಯರ ಧರ್ಮವಾಗ್ತದೆ. ನಮ್ಮ ಕರ್ಮವನ್ನು ನಾವು ಮಾಡೋದು ಬಿಟ್ಟು ನಮ್ಮ ಧರ್ಮವನ್ನು ಪಾಲಿಸೋಣ. ಆ ಮೂಲಕ ಒಂದು ನರೇಂದ್ರ ಮೋದಿಜಿಯವರ ಬರ್ಡೇ ನಾಳೆ ಸೆಪ್ಟೆಂಬರ್ 17, ಭಾಳಷ್ಟು ಕಾರ್ಯಕ್ರಮಗಳು ನಡೀತದೆ. ಕಳೆದ 5 ವರ್ಷಗಳಿಂದ ನಿರಂತರವಾಗಿ ರಕ್ತದಾನವನ್ನು ನಾವು ಮಾಡ್ತಾ ಇದ್ದೇವೆ. ಈ ಭಾನುವಾರ ನಮ್ಮದು ರಕ್ತದಾನ ಶಿಬಿರವೂ ಇದೆ. ಅವರ ಕನಸಿನ ಕೂಸಾದಂತಹ ಈ ಆಜಾದಿ ಕಾ ಅಮೃತ ಮಹೋತ್ಸವದ ಶುಭ ಸಂದರ್ಭದಲ್ಲಿ ದೇಶದೊಳಗಿನ ಸೈನಿಕರು, ನಮ್ಮ ಹೋಮ್ ಗಾರ್ಡ್ಸ್, ದೇಶ ಕಾಯುವ ಸೈನಿಕರು ಅಂದರೆ ಗಡಿಯಲ್ಲಿ ಕಾಯುವವರು ಸೈನಿಕರಾಗಿದ್ದರೆ, ದೇಶದ ಒಳಗೆ ಏನು ನಮ್ಮ ದೇಶದ ಸಂಪತ್ತನ್ನು, ಜನರ ಜೀವವನ್ನು ರಕ್ಷಿಸುವಂಥ ಹೋಮ್ ಗಾರ್ಡ್ಸ್ಗಳಿಗೆ ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮ ಆಜಾದಿ ಕೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಆಯೋಜಿಸಿದ ಎಲ್ಲರಿಗೂ ನಾನು ಅಭಿನಂದಿಸುತ್ತಾ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ಅದೇ ರೀತಿ ಬಂದ ಎಲ್ಲ ಗಣ್ಯರಿಗೆ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಲಯನ್ಸ್ ಕ್ಲಬ್ ಕುಡ್ಲದ ಕಾರ್ಯದರ್ಶಿ ಶ್ರೀಮತಿ ಲಯನ್ ಸುಪ್ರೀತಾ ಶೆಟ್ಟಿ, ಉಪಾಧ್ಯಕ್ಷರು ಲಯನ್ ಗುರುಪ್ರಸಾದ್ ಆಳ್ವ, ಲಯನ್ ಶೀನಾ ಪೂಜಾರಿ, ಲಯನ್ ರಿಚರ್ಡ್ ಲೋಬೋ, ಲಯನ್ ರವಿಶಂಕರ್ ರೈ, ಲಯನ್ ಹೇಮಾರಾವ್ ಲಿಸ್ಟ್ ಒಟ್ಟುಗೆತ್ತಿರು. ಎನುಪೊಯ ಆಯುರ್ವೇದಿಕ್ ಆಸ್ಪತ್ರೆದ ಡಾಕ್ಟರ್ ಶಿಲ್ಪಾ ಕೆ, ಡಾಕ್ಟರ್ ಸವಿತಾ ಎಕೆ ಶಿಬಿರದ ಸಂಯೋಜಕರಾದ ಸಹಕಾರ ಮಲ್ತೆರು.